ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಮತ್ತು ಕನ್ಸ್ಯೂಮರ್ ಫೆಡರೇಷನ್ ವತಿಯಿಂದ ಓಣಂ ಸಂತೆ 2023 ಕುಂಜತ್ತೂರು ಬಸ್ ನಿಲ್ದಾಣದ ಸಮೀಪದ ಆಯಿಷಾ ಆಲಿಸ್ ಬಿಲ್ಡಿಂಗ್ನಲ್ಲಿ ಆರಂಭಗೊಂಡಿತ್ತು. ಮಂಜೇಶ್ವರ ಸೇವಾ ಸಹಕಾರಿ ಬ್ಯಾಂಕ್ ಮತ್ತು ಕನ್ಸ್ಯೂಮರ್ ಫೆಡ್ ವತಿಯಿಂದ ಈ ಹಬ್ಬದ ಕಾಲದಲ್ಲಿ ಬೆಲೆ ಏರಿಕೆಯನ್ನು ತಡೆಗಟ್ಟಲು ಓಣಂ ಸಂತೆ 2023 ಕುಂಜತ್ತೂರು ಬಸ್ ನಿಲ್ದಾಣ ಸಮೀಪದ ಆಯಿಷಾ ಆಲಿಸ್ ಬಿಲ್ಡಿಂಗ್ನಲ್ಲಿ ಆರಂಭಗೊಂಡಿತು. ಬ್ಯಾಂಕ್ ಅಧ್ಯಕ್ಷರಾದ ಬಿ.ವಿ. ರಾಜನ್ ಮೋನು ಕುಚ್ಚಿಕಾಡ್ರವರಿಗೆ ಸಾಮಗ್ರಿ ನೀಡುವ ಮೂಲಕ ಓಣಂ ಸಂತೆ ಉದ್ಘಾಟಿಸಿದರು. ಬ್ಯಾಂಕ್ ಆಡಳಿತ ಸಮಿತಿ ಉಪಾಧ್ಯಕ್ಷರಾದ ಯೋಗೀಶ್ ಕುಂಜತ್ತೂರು ಅಧ್ಯಕ್ಷತೆ ವಹಿಸಿದರು. ಬ್ಯಾಂಕ್ ಆಡಳಿತ ಸಮಿತಿ ನಿರ್ದೇಶಕರಾದ ಡಾಕ್ಟರ್ ಕೆ.ಎ. ಖಾದರ್, ಸುರೇಖ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯಾಂಕ್ ಕಾರ್ಯದರ್ಶಿ ರಾಜನ್ ನಾಯರ್ ಸ್ವಾಗತಿಸಿ ಬ್ಯಾಂಕ್ ಸಿಬ್ಬಂದಿ ಶ್ರೀಧರ್ ಆರ್ಕೆ ವಂದಿಸಿದರು. ಸಬ್ಸಿಡಿ ದರ 13 ನಿತ್ಯೋಪಯೋಗಿ ಸಾಮಗ್ರಿಗಳು ಹಾಗೂ ಸಬ್ಸಿಡಿ ರಹಿತ 23 ಸಾಮಗ್ರಿಗಳು ಮಾರಾಟಕ್ಕಿವೆ. ರೇಷನ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು.